ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರದ ಹಬ್ಬವಾಡದ ಗುಡ್ಡದ ಕಾಡಿನಲ್ಲಿ ಬೆಳಕು, ಅರಣ್ಯಾಧಿಕಾರಿಗಳು ಹೋದಾಗ ಶಾಕ್. ಕಾರವಾರ ನಗರದ ಹಬ್ಬವಾಡ ಹಾಗೂ ಹರಿದೇವನಗರ ವ್ಯಾಪ್ತಿಯ ದಟ್ಟಾರಣ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಗುಡ್ಡದ ಮೇಲೆ ರಾತ್ರಿ ವೇಳೆ ಬೆಳಕು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸಿತ್ತು. ಕಳೆದ 3 ದಿನಗಳಿಂದ ಸೂರ್ಯ ಮುಳುಗುತ್ತಿದ್ದ ನಂತರ ನಕ್ಷತ್ರದಂತೆ ಬೆಳಕು ಗೋಚರವಾಗುತ್ತಿತ್ತು. ಈ ಕುರಿತು ಸ್ಥಳೀಯ ಜನರು ಆತಂಕಗೊಂಡು ಪೊಲೀಸರಿಗೆ ಮತ್ತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು. ಇನ್ನು ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಈ ಬೆಳಕನ್ನ ಹಿಡಿದು ಕಾಡಿನಲ್ಲಿ ಸಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಅಧಿಕಾರಿಗಳು ಶಾಕ್ ಆಗಲು ಕಾರಣವೇನು ಗೊತ್ತಾ? ಕಾರವಾರ ಡಿಸಿಎಫ್ ವಸಂತ ರೆಡ್ಡಿ ಅವರ ನಿರ್ದೇಶನದಂತೆ ಗುಡ್ಡವನ್ನು ಏರಿ ಪರಿಶೀಲನೆ ನಡೆಸಿದ ತಂಡಕ್ಕೆ ಬೃಹತ್ ಮರವೊಂದರ ಮೇಲೆ ಒಂದು ಧ್ವಜ, ಒಂದು ಬ್ಯಾನರ್ ಹಾಗೂ 2 ಚಿಕ್ಕ ಸೋಲಾರ್ ದೀಪಗಳನ್ನು ಅಳವಡಿಸಿರುವುದು ಕಂಡುಬಂದಿದೆ. ಯಾರೋ ಪ್ರವಾಸಿಗರು ಅಥವಾ ಸ್ಥಳೀಯರು ಅಲ್ಲಿಗೆ ಮೋಜಿಗೆ ತೆರಳಿದ ಬಳಿಕ ತಾವು ಅಲ್ಲಿಗೆ ಬಂದ ಗುರುತು ದೂರದಿಂದ ಕಾಣಿಸಬೇಕು ಎಂಬ ಉದ್ದೇಶಕ್ಕಾಗಿ ತಾವು ತಂದ ಧ್ವಜ ಹಾಗೂ ಸೋಲಾರ್ ದೀಪಗಳನ್ನು ಅಲ್ಲಿನ ಬೃಹತ್ ಮರವೊಂದಕ್ಕೆ ಅಳವಡಿಸಿ ಬಂದಿರಬಹುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೆ ಸುಮಾರು 20 ಮೀಟರ್ ಅಧಿಕ ಎತ್ತರದಲ್ಲಿರುವ ಈ ಮರಕ್ಕೆ ಯಾವುದೇ ಸಲಕರಣೆಗಳಿಲ್ಲದೆ ಹತ್ತುವುದು ಅಸಾಧ್ಯವಾಗಿರುವುದರಿಂದ ಆ ವಸ್ತುಗಳನ್ನು ತೆರವುಗೊಳಿಸಲು ಸಾಧ್ಯವಾಗದೆ ವಾಪಸ್ಸು ಮರಳಿದ್ದ ಅರಣ್ಯಾಧಿಕಾರಿಗಳು ಇಂದು ಅವುಗಳನ್ನು ತೆರವುಗೊಳಿಸಿ ಜನರ ಆತಂಕ ದೂರ ಮಾಡಿದ್ದಾರೆ. ರಾತ್ರಿ ಹೊತ್ತು ಉರಿಯುತ್ತಿದ್ದ ಈ ನಿಗೂಢ ದೀಪವನ್ನು ಗಮನಿಸಿದ ಸ್ಥಳೀಯರು ಒಂದೆಡೆ ಇದು ಅರಣ್ಯಗಳರ ಕೃತ್ಯ ಅಥವಾ ಯಾವುದೋ ಶಕ್ತಿ ಎಂದು ಭಾವಿಸಿದ್ದರು. ಇನ್ನು ಅರಣ್ಯ ಇಲಾಖೆಯವರು ಮರವನ್ನು ಕಡಿದು ಅದನ್ನು ಹಲಗೆ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ರಾತ್ರಿಯ ವೇಳೆ ಮಾಡುತ್ತಿರಬಹುದೇ, ಅದಕ್ಕಾಗಿ ಚಾರ್ಜಿಂಗ್ ಅಥವಾ ಇನ್ನಿತರ ಯಾವುದೇ ಲೈಟ್ಗಳನ್ನು ಬಳಸುತ್ತಿರಬಹುದೇ ಎಂಬ ಶಂಕೆಯನ್ನು ವ್ಯಕ್ತಪಡಿಸಿದರು. ಇನ್ನು ಕೆಲವರು ಇದು ಯಾವುದೋ ದೆವ್ವದ ಕೆಲಸ ಎಂದು ಭಯಗೊಂಡಿದ್ದರೆ, ಇನ್ನು ಕೆಲವರು ಇದು ದೇವರ ಪವಾಡವಿರಬಹುದೇ ಎಂದು ದಿನವೂ ಮನೆಯಿಂದ ಹೊರಬಂದು ಆ ಬೆಳಕಿಗೆ ಕೈ ಮುಗಿದು ನಮಿಸುತ್ತಿದ್ದರು. ಕೊನೆಗೂ ಈ ರಹಸ್ಯ ಬಯಲಾಗಿದ್ದು, ಹಿರಿಯರು ಹೇಳುವಂತೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಬಂದರು ಕಾಮಗಾರಿ ತಾತ್ಕಾಲಿಕ ಸ್ಥಗಿತ. ಹೊನ್ನಾವರ ಬಂದರು ನಿರ್ಮಾಣದ ಕಾಮಗಾರಿಯ ವಿರುದ್ಧದ ಮೀನುಗಾರರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಜಿಲ್ಲೆಯ ಮೀನುಗಾರ ಮುಖಂಡರು ಕೂಡ ಕೈ ಜೋಡಿಸಿರುವುದರಿಂದ ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಬಂದರು ನಿರ್ಮಾಣ ಕಾಮಗಾರಿಯಿಂದ ಮೀನುಗಾರ ಕುಟುಂಬಕ್ಕೆ ಭವಿಷ್ಯದಲ್ಲಿ ತೊಂದರೆ ಉಂಟಾಗಬಹುದು ಎನ್ನುವ ಆತಂಕದಲ್ಲಿ ಸ್ಥಳೀಯರು ರಸ್ತೆ ಕಾಮಗಾರಿ ನಡೆಯದಂತೆ ಸೋಮವಾರ ಪ್ರತಿಭಟನೆಗೆ ಮುಂದಾದಂತೆ ಪೊಲೀಸ್ ಭದ್ರತೆಯೊಂದಿಗೆ ಕಾಮಗಾರಿ ಮುಂದುವರೆಸಿದ್ದರು. ಇಂದು ಮೀನುಗಾರಿಕೆ ಫೆಡರೇಷನ್ ಅಧ್ಯಕ್ಷರಾದ ರಾಜು ತಾಂಡೇಲ್, ಗುರುದಾಸ್ ಬಾನಾವಳಿಕರ್ ಅವರು ಸ್ಥಳೀಯರೊಂದಿಗೆ ಸೇರಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ತಹಶೀಲ್ದಾರಿಗೆ ಮನವಿ ಮಾಡಿದ್ದಾರೆ. ನಂತರ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಬಂದರು ಇಲಾಖೆಯವರು ಯಾವುದೇ ಕಾಗದ ಪತ್ರಗಳನ್ನು ಇಟ್ಟುಕೊಳ್ಳದೆ ಹಾಗೂ ತಾಲೂಕಾ ಕಚೇರಿಯಲ್ಲಿ ಕಾಮಗಾರಿಗೆ ಸಂಬಂಧಿಸಿದ ಆದೇಶ ಪ್ರತಿಗಳು ಇಲ್ಲದಿರುವುದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಯಿತು. ಸರಿಯಾದ ದಾಖಲೆಗಳು ತಹಶೀಲ್ದಾರ್ ಅವರ ಕೈ ಸೇರಿದ ಬಳಿಕ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಶಾಸಕರು, ಉಸ್ತುವಾರಿ ಸಚಿವರೊಂದಿಗೆ ಮೀನುಗಾರ ಮುಖಂಡರ ಸಭೆ ಕರೆದು ಬಂದರು ನಿರ್ಮಾಣ ಯೋಜನೆಯ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಲಾಯಿತು. ಕೇಂದ್ರದ ದೊಡ್ಡ ಯೋಜನೆಗಳು ಬಹುತೇಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿಗೆ ನೀಡಿದ್ದು, ಇದರಿಂದ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಈ ಯೋಜನೆಯಿಂದ ಮೀನುಗಾರರ ಕುಟುಂಬಕ್ಕೆ ದುಷ್ಪರಿಣಾಮ ಬೀರಲಿದೆ. ಸಾರ್ವಜನಿಕರ ವಿರೋಧದ ನಡುವೆ ಕಾಮಗಾರಿ ನಡೆಯಬಾರದು ಎಂದು ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಹೇಳಿದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಗುರುದಾಸ್ ಬಾನಾವಳಿಕರ್ ಮಾತನಾಡಿ, ಮೀನುಗಾರರು ಕರಾವಳಿ ಭಾಗದಲ್ಲಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಮೀನುಗಾರಿಕೆ ಬಿಟ್ಟರೆ ಅವರಿಗೆ ಬೇರೆ ಉದ್ಯೋಗ ತಿಳಿದಿಲ್ಲ. ಮೀನುಗಾರರಿಗೆ ತೊಂದರೆಯುಂಟಾಗುವ ಈ ಯೋಜನೆ ಕೈಬಿಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಯಾವುದೇ ಪೋರ್ಟ್ ಡಿಪಾರ್ಟ್ಮೆಂಟ್ ಇರಲಿ, ಫಾರೆಸ್ಟ್ ಇರಲಿ, ಬಂದರು ಇಲಾಖೆ ಮುಖಾಂತರ ಹಾಗೂ ಮೀನುಗಾರರ ಪ್ರಮುಖರು ಹಾಗೂ ಪಂಚಾಯಿತಿ ಮುಖಾಂತರ ಟೋಟಲ್ ಸಭೆ ಇದ್ದದ್ದು ಸ್ಟಾರ್ಟ್ ಮಾಡಿ ನಾವು ಏನು ಒಪಿನಿಯನ್ ಕೊಡೋ ಅದ ನಂತರ ನೀವು ಕಾಮಗಾರಿ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಪೂರ್ವ ಕಾಮಗಾರಿ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಕೊಡ್ತೇವೆ. ದಯವಿಟ್ಟು ನಮಗೆ ನೀವು ಸಹಕಾರ ಕೊಡಬೇಕು. ಯಾಕಂದ್ರೆ ನಾಳೆ ಏನಾಗ್ತದೆ, ನಾವು ಗಲಾಟೆಗೆ ಆಸ್ಪದ ಆಗ್ತದೆ. ದಯವಿಟ್ಟು ಪೊಲೀಸರು ಮತ್ತು ಪೊಲೀಸರು ಈಗಲೇ ಇದು ಬರಬೇಕಾಗ್ತದೆ. ಏನಾದ್ರು ಮಧ್ಯದಲ್ಲಿ ನೀವು ವಿಚಾರ ಮಾಡಿ. ಬಂದರು ಇಲಾಖೆಯವರು ನೀವು ಎಲ್ಲ ಕೂಡ್ಕೊಂಡು ಮೀನುಗಾರರ ಎಲ್ಲ ಸಮಸ್ಯೆ ಒಂದು ಮೀಟಿಂಗ್ ಇಟ್ಕೊಳ್ಳಿ.
ನಿಮ್ಮ ದಯವಿಟ್ಟು, ಯಾಕಂದರೆ ಮೀನುಗಾರ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಒಂದು ಉದ್ದೇಶ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ನೀವು ಬಂದರೆ ಬೇರೆ ಅಭಿವೃದ್ಧಿ ಮಾಡಿದ್ರೆ ನಮ್ದೇನೋ ಅಭ್ಯಂತರ ಇಲ್ಲ, ಇಷ್ಟೇ ಹೇಳುದು ನಾವು. ಹೌದು, ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಬಂದರು ಇಲಾಖೆಯವರು. ಮತ್ತೆ ಯಾರು ಹಾಗಿದೆ ಈ ಬಂದರು ಇಲಾಖೆ ರೋಡ್ ಇಲ್ಲ ಅಂತ ಮತ್ತೆ ಯಾವುದು ಬಂದರು ಇಲಾಖೆ ರೋಡ್ ಬಂತು ಈಗ ಕೊಟ್ಟಿದ್ದಾರಲ್ಲ, ರತೋಡ್ ಕೊಟ್ಟಿದ್ದಾರಲ್ಲ, ನೀವು ಓದಿ ನೋಡಿ. ಮೀನುಗಾರ ಹಕ್ಕು ನಮ್ಗೆ ಗೊತ್ತು, ನಮ್ಗೆ ಬೇಕದು. ಏನ್ ಮಾಡಿದ್ವಿ, ಯಾವ್ದು ಪರ್ಮಿಷನ್ ತಗೊಂಡು ನಮ್ಗೆ ಬೇಕು. ಹೈದರಾಬಾದ್ ಕೆಲಸ ಮಾಡ್ತಾ ಇದ್ರೆ ಹಾಗಾದ್ರೆ ಯಾರ ಇಂಪ್ಲೇಂಟ್ ಮಾಡ್ತಾ ಇದ್ರಿ ಇಲ್ಲಿಂದ? ಯಾವ ಪೇಪರ್ ಕೆಲಸ ಮಾಡಿದ್ರಿ? ಅಷ್ಟೇ ಹೇಳಿ. ಯಾರು ಕೊಟ್ಟ ನಿಮ್ಮ ಅಧಿಕಾರ? ಯಾರು ಮಾಡ್ಲಿಕ್ಕೆ ಹೇಳಿದಾರೆ? ಅಷ್ಟೇ ಹೇಳಿ. ಯಾವ ಪೇಪರ್ ಮಾಡಬೇಡಿ. ಜೊಯ್ಡಾದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ, ಅನಧಿಕೃತ ಹೋಮ್ ಸ್ಟೇ ಮುಚ್ಚಲು ಸೂಚನೆ. ಜೊಯ್ಡಾ ತಾಲೂಕಿನಲ್ಲಿ ಅನಧಿಕೃತವಾಗಿ ರಾಫ್ಟಿಂಗ್, ಹೋಮ್ ಸ್ಟೇ, ರೆಸಾರ್ಟ್ ನಡೆಸುತ್ತಿರುವವರು 15 ದಿನಗಳ ಒಳಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಪಡೆಯಬೇಕು. ಇಲ್ಲದಿದ್ದರೆ ಅವುಗಳನ್ನು ಮುಚ್ಚಲಾಗುವುದು ಎಂದು ತಹಶೀಲ್ದಾರ್ ಸಂಜಯ್ ಕಾಂಬಳೆ ಎಚ್ಚರಿಕೆ ನೀಡಿದರು. ತಾಲೂಕಿನಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಜಲಕ್ರೀಡೆ ಆಯೋಜಿಸಲಾಗುತ್ತಿದೆ, ಅನಧಿಕೃತವಾಗಿ ಹೋಮ್ ಸ್ಟೇಗಳನ್ನು ನಡೆಸಲಾಗುತ್ತಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಮಂಗಳವಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ರೆಸಾರ್ಟ್ಸ್ ಮತ್ತು ಹೋಮ್ ಸ್ಟೇ ಮಾಲೀಕರು ಭಾಗವಹಿಸಿದ್ದರು. ರಾಫ್ಟಿಂಗ್ ಆಯೋಜಕರು ಪ್ರವಾಸಿಗರ ಎಲ್ಲ ಸುರಕ್ಷತೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು, ಲೈಫ್ ಜಾಕೆಟ್ ಸ್ವಚ್ಛವಾಗಿರಬೇಕು. ಈ ಬಗ್ಗೆ ಪರಿಶೀಲನೆಗೆ ತಂಡ ರಚಿಸಲಾಗುವುದು. ನಿಯಮದ ಉಲ್ಲಂಘನೆ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಫ್ಟಿಂಗ್ ಆಯೋಜಿಸುವವರು ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು. ಹೋಮ್ ಸ್ಟೇ ಮಾಲೀಕರು ಪರಿಸರಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುವಂತೆ ಧ್ವನಿವರ್ಧಕಗಳನ್ನು ಬಳಸಬಾರದು. ಕಾನೂನಿನ ಪ್ರಕಾರವೇ ಹೋಮ್ ಸ್ಟೇ ನಡೆಸಬೇಕು. ನಿಯಮಬದ್ಧವಾಗಿಯೇ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಬೇಕು. ಅಧಿಕೃತ ಪರವಾನಗಿ ಇಲ್ಲದವರು ಅವುಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಸಿಪಿಐ ಬಾಬಾ ಸಾಹೇಬ್ ಹುಲ್ಲಣ್ಣನವರ್ ಸೂಚಿಸಿದರು. ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ರವಿ, ತಾಲೂಕಿನ ಹೋಮ್ ಸ್ಟೇ, ರೆಸಾರ್ಟ್ ಮಾಲೀಕರು ಹಾಗೂ ರಾಫ್ಟಿಂಗ್ ಆಯೋಜಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ಅರ್ಬೈಲ್ ಘಟ್ಟದಲ್ಲಿ ಉರುಳಿಸಿದ ಲಾರಿ. ಯಲ್ಲಾಪುರ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ತಾಲೂಕಿನ ಅರ್ಬೈಲ್ ಘಟ್ಟದಲ್ಲಿ ಉರುಳಿಸಿದ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ. ಅತಿ ವೇಗವಾದ ಚಾಲನೆಯೇ ಘಟನೆಗೆ ಕಾರಣ ಎಂದು ವರದಿಯಾಗಿದೆ. ಆಂಧ್ರಪ್ರದೇಶದಿಂದ ಮಂಗಳೂರಿಗೆ ಸೀಲಿಂಗ್ ಶೀಟ್ ತುಂಬಿಸಿಕೊಂಡು ತೆರಳುವಾಗ ಘಟ್ಟದ ತಿರುವಿನಲ್ಲಿ ಚಾಲಕ ನಿಯಂತ್ರಣ ಕಳೆದುಕೊಂಡು ಸುರಕ್ಷಾ ಕಟ್ಟೆಗೆ ಡಿಕ್ಕಿ ಹೊಡೆದು ಲಾರಿ ಉರುಳಿಸಿದ್ದಾನೆ. ಕಟ್ಟೆ ಇದ್ದ ಕಾರಣಕ್ಕೆ ಲಾರಿ ಕಂದಕಕ್ಕೆ ಬೀಳುವುದು ತಪ್ಪಿದೆ. ಚಾಲಕ ಹಾಗೂ ಸಹಚಾಲಕನಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.